ಅದು ಮಂಗಳೂರಿನ ಮೀನುಗಾರಿಕಾ ಧಕ್ಕೆ. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಒಟ್ಟಿಗೆ ಸೇರಿ ಮೀನು ವ್ಯಾಪಾರ ಮಾಡುವ ಕೇಂದ್ರದಲ್ಲಿ ಇದೀಗ ಬ್ಯಾನರ್ ವಿವಾದವೊಂದು ಸದ್ದು ಮಾಡ್ತಿದೆ. ಈದ್ ಮಿಲಾದ್ಗೆ ರಜೆ ಘೋಷಿಸಿ ಬ್ಯಾನರ್ ಅಳವಡಿಸಿರುವುದು ಇದೀಗ ಹಿಂದೂಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಈದ್ ಮಿಲಾದ್ ಹಬ್ಬಕ್ಕೆ ಮೀನುಗಾರಿಕೆ ಧಕ್ಕೆಗೆ ಕಡ್ಡಾಯ ರಜೆ ಮಾಡದೆ ಕಾನೂನು ಉಲ್ಲಂಘಿಸಿದ್ರೆ 1 ತಿಂಗಳು ಬಹಿಷ್ಕಾರ. ವಿವಾದಕ್ಕೆ ಕಾರಣವಾದ ಕಡ್ಡಾಯ ರಜೆಯ ಬ್ಯಾನರ್. ಕಡಲನಗರಿ ಮಂಗಳೂರು ಅತ್ಯಂತ ಕೋಮು ಸೂಕ್ಷ್ಮ ನಗರಿ. ಧರ್ಮದ ವಿಚಾರದಲ್ಲಿ ಇಲ್ಲಿ ತೆಗೆದುಕೊಳ್ಳುವ ಒಂದೊಂದು ನಿರ್ಧಾರಗಳು ಯಾವಾಗ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಎಂದು ಊಹಿಸಲು ಅಸಾಧ್ಯ. ಇದೀಗ ಇಂತಹದೇ ಘಟನೆಯೊಂದು ಮಂಗಳೂರಿನ ಬಂದರು ಪ್ರದೇಶದ ಮೀನುಗಾರಿಕೆ ಧಕ್ಕೆಯಲ್ಲಿ ನಡೆದಿದೆ. ಇದೇ ತಿಂಗಳ 28ರಂದು ಮುಸ್ಲಿಂರ ಪವಿತ್ರ ಹಬ್ಬ ಈದ್ ಮಿಲಾದ್ಗೆ ಯಾರೂ ಸಹ ವ್ಯಾಪಾರ ಮಾಡದೆ ಕಡ್ಡಾಯ ರಜೆ ಮಾಡುವಂತೆ ಬ್ಯಾನರ್ ಹಾಕಿರುವುದು ವಿವಾದಕ್ಕೆ ಕಾರಣವಾಗಿದೆ. ಹಸಿಮೀನು ವ್ಯಾಪಾರಸ್ಥರ ಸಂಘ ಬಂದರು ಮಂಗಳೂರು ಅಧ್ಯಕ್ಷರು ಸರ್ವ ಸದಸ್ಯರ ಹೆಸರಿನಲ್ಲಿ ಈ ಬ್ಯಾನರ್ ಹಾಕಲಾಗಿದ್ದು, ಆ ದಿನ ಮುಂಜಾನೆ 3:45ರ ನಂತರ ಹಸಿಮೀನು ವ್ಯಾಪಾರಿಗಳು ವ್ಯಾಪಾರ ಮಾಡಬಾರದು. ರಜೆ ಮಾಡದೆ ಕಾನೂನು ಉಲ್ಲಂಘಿಸಿದ್ದಲ್ಲಿ 1 ತಿಂಗಳ ಕಾಲ ಆ ವ್ಯಕ್ತಿಗೆ ಬಹಿಷ್ಕಾರ ಹಾಕಲಾಗುತ್ತೆ, ಜೊತೆಗೆ ದಂಡನೆಯನ್ನ ವಿಧಿಸಲಾಗುತ್ತೆ. ಬಂದರು ಧಕ್ಕೆಯಲ್ಲಿ ವ್ಯಾಪಾರ ಮಾಡದಂತೆ ಸಂಘ ಕಾನೂನು ಕ್ರಮ ಕೈಗೊಳ್ಳುತ್ತೆ ಎಂದು ಬ್ಯಾನರ್ನಲ್ಲಿ ಬರೆಯಲಾಗಿದೆ. ಇನ್ನು ಈ ಬ್ಯಾನರ್ ಹಾಕಿರುವ ಬಗ್ಗೆ ಹಿಂದೂಪರ ಸಂಘಟನೆ ನಾಯಕರು ಆಕ್ರೋಶ ವ್ಯಕ್ತಪಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದು, ಧಕ್ಕೆಯಲ್ಲಿ ದಂಡನೆ ವಿಧಿಸಲು ಶರಿಯತ್ ಕಾನೂನು ಜಾರಿಯಲ್ಲಿದೆಯಾ ಎಂದು ಪ್ರಶ್ನಿಸಿದ್ದಾರೆ. ಈ ಬ್ಯಾನರ್ ಹಾಕಿರುವ ವಿಚಾರದಲ್ಲಿ ಮಂಗಳೂರು ಧಕ್ಕೆ ಹಸಿಮೀನು ಮಾರಾಟಗಾರರ ಕಮಿಷನ್ ಏಜೆಂಟರ ಸಂಘದ ಅಧ್ಯಕ್ಷ ಕೆ ಅಶ್ರಫ್ ಸ್ಪಷ್ಟನೆ ನೀಡಿದ್ದು, ಎಲ್ಲ ಯೂನಿಯನ್ ಅಧ್ಯಕ್ಷರು ಸದಸ್ಯರು ಒಟ್ಟು ಸೇರಿ ತೆಗೆದುಕೊಂಡಿರುವ ಕಡ್ಡಾಯ ರಜೆಯ ತೀರ್ಮಾನವಿದು ಎಂದು ಹೇಳಿದ್ದಾರೆ. ಮೀನುಗಾರಿಕೆ ಧಕ್ಕೆಯಲ್ಲಿ ವರ್ಷಕ್ಕೆ ಒಟ್ಟು 8 ರಜೆ ಇದೆ. ಹಿಂದೂಗಳಿಗೆ ಚೌತಿ, ಬಾರ್ಕೂರು, ಉಚ್ಚಿಲ ಪೂಜೆಗೆ 3 ರಜೆ ಇದೆ. ಕ್ರಿಶ್ಚಿಯನ್ನರಿಗೆ ಗುಡ್ ಫ್ರೈಡೆ ಮತ್ತು ಕ್ರಿಸ್ಮಸ್ಗೆ ರಜೆ ಇದೆ. ಮುಸ್ಲಿಮರಿಗೆ ಈದ್ ಮಿಲಾದ್ ಪೆರ್ನಾಲ್ಗೆ ರಜೆ ಇದೆ. ಈ 8 ರಜೆಗೆ ಯಾರೂ ಸಹ ಧಕ್ಕೆಯ ಒಳಗೆ ವ್ಯಾಪಾರ ಮಾಡುವಂತೆ ಇಲ್ಲ. ಇದು ಎಲ್ಲ ಯೂನಿಯನ್ಗಳ ಒಮ್ಮತದ ತೀರ್ಮಾನ. ನಾವು ಕಾನೂನು ಉಲ್ಲಂಘನೆ, ದೇಶದ್ರೋಹದ ಕೆಲಸ ಮಾಡಿಲ್ಲ ಎಂದು ಹೇಳಿದ್ದಾರೆ. ಹತ್ತು ವರ್ಷದ ಮೊದಲು ಈ ರೀತಿ ಬ್ಯಾನರ್ ಹಾಕಲಾಗ್ತಿತ್ತಂತೆ. ಆ ಬಳಿಕ ಜನರಿಗೆ ರಜೆಯ ಬಗ್ಗೆ ಮಾಹಿತಿ ಇದ್ದು ಮೈಕ್ ಮೂಲಕ ಅನೌನ್ಸ್ಮೆಂಟ್ ಮಾಡಲಾಗ್ತಿತ್ತು. ಆದ್ರೆ ಮೊನ್ನೆ ಚೌತಿ ರಜೆ ಇದ್ದಾಗ ಒಂದಿಬ್ಬರು ವ್ಯಾಪಾರ ಮಾಡಿದ್ದರಿಂದ ಮಾರಾಟಗಾರರಿಗೆ ಎಚ್ಚರಿಕೆ ನೀಡಲು ಈ ಬ್ಯಾನರ್ ಹಾಕಲಾಗಿದೆಯಂತೆ. ಆದ್ರೆ ಬ್ಯಾನರ್ನಲ್ಲಿ ಬಳಕೆ ಮಾಡಿರುವ ಪದಗಳು ವರ್ಷದ 8 ಕಡ್ಡಾಯ ರಜೆಯ ಬಗ್ಗೆ ಉಲ್ಲೇಖ ಮಾಡದಿರುವುದರಿಂದ ವಿವಾದ ಆಗಿದೆಯಂತೆ. ನಾವು ಸೌಹಾರ್ದತೆಯಿಂದ ವ್ಯಾಪಾರ ವಹಿವಾಟು ಮಾಡುತ್ತಿದ್ದೇವೆ ಎಂದು ಮೀನು ವ್ಯಾಪಾರಿಗಳ ಯೂನಿಯನ್ಗಳು ಹೇಳಿದ್ದಾರೆ. ಆದ್ರೆ ಹಿಂದೂಪರ ಸಂಘಟನೆಗಳು ಈ ರೀತಿಯ ನಿರ್ಬಂಧ ಹೇರುವುದು ಕಾನೂನು ಬಾಹಿರ ಎಂದಿದೆ. ಒಟ್ಟಿನಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟು ಸೇರಿ ನಡೆಸುವ ಈ ವ್ಯಾಪಾರ ಕೇಂದ್ರದಲ್ಲಿ ಎದ್ದಿರುವ ಈ ವಿವಾದ ಮುಂದೆ ಯಾವ ಸ್ವರೂಪ ಪಡೆಯುತ್ತೆ ಎಂದು ಕಾದು ನೋಡಬೇಕಿದೆ. ಶರಣ್, ಮಂಗಳೂರು.